ಕಳೆದ ಕೆಲವು ದಿನಗಳಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಉಪಚುನಾವಣೆ ಘೋಷಣೆ ಆದಮೇಲೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ನ ವಿಧಾನಸಭೆಗೆ ಚುನಾವಣೆ ಘೋಷಣೆ ಆದಮೇಲೆ ವಕ್ಫ್ ಬಹಳ ಬರ್ನಿಂಗ್ ಇಶ್ಯೂ ಆಗಿ ಮೆರೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ವಕ್ಫ್ ಅನ್ನೋ ಒಂದು ದೊಡ್ಡ ಪೆಡಂಭೂತವಾಗಿ ಬಿಂಬಿಸ್ತಾ ಅದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲ ನಡೀತಾ ಇದೆ. ಈಗಾಗಲೇ ಜಿಲ್ಲಾ BJP ವತಿಯಿಂದಲೂ ಸಂಸದರು ಶಾಸಕರಾದಿಯಾಗಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ ಮತ್ತು ಇದನ್ನು ಮತ್ತೆ ಹೋರಾಟವನ್ನು ಮುಂದುವರಿಸುವುದಾಗಿ ಕೊಚ್ಚಿಕೊಳ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ, ಈ ವಕ್ಫ್ ಅಂತ ಹೇಳಿದರೆ ಅದು ಹಿಂದೂ ಮತ್ತು ಮುಸ್ಲಿಮರ ಕದನವೋ ಅಥವಾ ರೈತರು ಮತ್ತು ವಕ್ಫ್ನ ವಿರುದ್ಧ ಹೋರಾಟವೋ? ನಿಜಕ್ಕೂ ಈ ವಕ್ಫ್ ಈ ರೈತರ, ಅದು ವಿಶೇಷವಾಗಿ ಹಿಂದೂಗಳ ಭೂಮಿ, BJP ಅವರು ಹೇಳಿದಾಗೆ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾ ಇದೆಯಾ? ಎಷ್ಟು ಕಬಳಿಕೆ ಆಗಿದೆ? ಅಥವಾ ನಿಜವಾದ ವಾಸ್ತವ ಏನು ಎಂಬುದನ್ನು ಸಂಪೂರ್ಣವಾಗಿ ಮರೆಮಾಚಿ ಸಂಪೂರ್ಣ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಲ್ಲಿ BJP ಕೆಲಸ ಮಾಡ್ತಾ ಇದೆ. ವಾಸ್ತವಾಂಶಗಳನ್ನು ಜನರೆದುರು ಬಿಚ್ಚಿಡದೆ, ಅಭಿವೃದ್ಧಿಯ ವಿಚಾರಗಳನ್ನು ಯಾವುದನ್ನೂ ತೆಗೆಯದೆ ಈಗ ಒಂದೇ ಬಾರಿ ವಕ್ಫ್ 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 ಅಂತೇಳಿ ಇದರ ವಿರುದ್ಧ ಒಂದು ಹೋರಾಟ ಸಂಘಟಿಸ್ತಾ ಇದೆ. ನಿಜವಾಗಿ ವಕ್ಫ್ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವ ಹಾಗೆ ವಕ್ಫ್ ಅಂತ ಹೇಳಿದರೆ ಅದು ದತ್ತಿ ಅಥವಾ ಧಾರ್ಮಿಕ ಉದ್ದೇಶಗಳಿಗಾಗಿ ಒಂದು ಆಸ್ತಿಯನ್ನು ಸಮರ್ಪಣೆ ಮಾಡುವಂಥದ್ದು. ಸಮಾಜದ ಬಡವರ ಶ್ರೇಯೋಭಿವೃದ್ಧಿಗಾಗಿ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಅದನ್ನು ಬಳಕೆ ಮಾಡುವುದಕ್ಕಾಗಿ ರಾಜ ಮಹಾರಾಜರ ಕಾಲದಿಂದಲೂ ದಾನಿಗಳು ಸಮರ್ಪಣೆ ಮಾಡಿದಂಥ ಭೂಮಿ ಅಂತ ಹೇಳಿದರೆ ಅದು ದಾನ ಕೊಟ್ಟದ್ದು. ನಮ್ಗೆ ಗೊತ್ತಿದೆ, ಧರ್ಮದಲ್ಲಿ ಒಂದು ದಾನ ಅಂತ ಇದೆ, ದಾನ ಧರ್ಮ ಎರಡೂ ಒಟ್ಟಿಗೆ ಬರ್ತದೆ. ಹಾಗೆ ದಾನವಾಗಿ ಕೊಟ್ಟದ್ದೇ ವಕ್ಫ್ನ ಭೂಮಿ. ಅಂಕಿಅಂಶಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಲಕ್ಷಗಟ್ಟಲೆ ಎಕರೆ, ಕೋಟಿಗಟ್ಟಲೆ ಎಕರೆ ಬಗ್ಗೆಲ್ಲ ಕೇಂದ್ರದ ಮಂತ್ರಿಗಳೇ ಪ್ರೆಸ್ ರಿಲೀಸ್ ಮಾಡಿ ಹೇಳಿದ್ದಾರೆ. 9 ಲಕ್ಷ ಕೋಟಿ ಆಸ್ತಿ ಭಾರತ ದೇಶದಲ್ಲಿದೆ ಅಂತ ಕೇಂದ್ರದ ಮಂತ್ರಿಗಳೇ, ಈಗಿನ ಕೇಂದ್ರದ ಮಂತ್ರಿಗಳೇ ಪ್ರೆಸ್ ರಿಲೀಸ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಂತೂ ಪುಂಖಾನುಪುಂಖವಾಗಿ BJP ನಾಯಕರು, ಅದು ಸಹ ವಿಶೇಷವಾಗಿ ಬಿಜಾಪುರದಲ್ಲಿ ಈ ಪ್ರತಿಭಟನೆಗೆ ಕಿಚ್ಚು ಹಚ್ಚಿದ್ದೇ ಬಿಜಾಪುರದಲ್ಲಿ. ಅದು ವಿಶೇಷವಾಗಿ ಬಿಜಾಪುರವನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದೆ? ಬಿಜಾಪುರದಲ್ಲಿ ಅತಿ ಹೆಚ್ಚು ವಕ್ಫ್ನ ಭೂಮಿ ಇದೆ ಅಂತೆ. ವಕ್ಫ್ ನಿಜವಾಗಿ ಸುಲ್ತಾನರ ಆಳ್ವಿಕೆಯಲ್ಲ ಇದ್ದಂಥ ಇದು ನಗರ ಬಿಜಾಪುರ. ಸಹಜವಾಗಿ ಅಲ್ಲಿ ವಕ್ಫ್ನ ಭೂಮಿ ಇತ್ತು, ಅದು ಕಬಳಿಕೆಯಾಗಿದೆ ಅಂತೇಳಿ ಯತ್ನಾಳ್ರಂಥವರೆಲ್ಲ ಬಹಳ ಆರ್ಭಟವಾಗಿ ಮಾತಾಡ್ತಾ ಇದ್ದಾರೆ. ಕೇಂದ್ರದ ಮೋದಿ ಸರ್ಕಾರವೇ 2014ರಲ್ಲಿ ಇದರ ಬಗ್ಗೆ ವಕ್ಫ್ ಆಸ್ತಿಗಳ ಸಂರಕ್ಷಣೆಯ ಬಗ್ಗೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡುತ್ತೆ. ಇದಿದೆ, ಇಲ್ಲಿ BJPಯ ಪ್ರಣಾಳಿಕೆ ಇದೆ. ಶ್ರೇಷ್ಠ ಭಾರತ್ ಏಕ್ ಭಾರತ್ ಅಂತೇಳಿ ಅವರ ಪ್ರಣಾಳಿಕೆಯ 17ನೇ ಪೇಜಲ್ಲಿ ಮೈನಾರಿಟೀಸ್ ಈಕ್ವಲ್ ಅಪರ್ಚುನಿಟಿ, ಎಲ್ಲ ಅಲ್ಪಸಂಖ್ಯಾತರಿಗೆ ಸಮಾನ ಅವಕಾಶ ಅಂತ ಘೋಷಣೆ ಮಾಡಿಕೊಂಡು 17ನೇ ಪೇಜಿನಲ್ಲಿ ಎಂಪವರ್ ವಕ್ಫ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ರಿಲಿಜಿಯಸ್ ಲೀಡರ್ಸ್ ಟೇಕಿಂಗ್ ಸ್ಟೆಪ್ಸ್ ಟು ರಿಮೂವ್ ಎಂಕ್ರೋಚ್ಮೆಂಟ್ಸ್ ಫ್ರಮ್ ಆನ್ ಅನ್ಆಥೋರೈಸ್ಡ್ ಆಕ್ಯುಪೇಷನ್ ಆಫ್ ವಕ್ಫ್ ಪ್ರಾಪರ್ಟೀಸ್ ಅಂತೇಳಿ ಅಕ್ರಮ ವಕ್ಫ್ಗಳ ಕಬಳಿಕೆಯಾದ ವಕ್ಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ವಕ್ಫ್ ಕಾಯ್ದೆಯನ್ನು ಬಲಪಡಿಸಿದ್ದೇವೆ ಅಂತೇಳಿ ಮೋದಿ ಸರ್ಕಾರವೇ ಆಶ್ವಾಸನೆಯನ್ನು ಕೊಟ್ಟಿತ್ತು. ಅದರ ಅನ್ವಯ 2016ರಲ್ಲಿ ಮೋದಿ ಸರ್ಕಾರವೇ ಸುತ್ತೋಲೆಯನ್ನು ಕಳಿಸಿಕೊಟ್ಟಿತ್ತು. ಆ ಸುತ್ತೋಲೆಯ ಪ್ರಕಾರ ಕರ್ನಾಟಕದಲ್ಲೂ ಸಹ ಆವತ್ತಿನ ಸರ್ಕಾರ 2019ರಿಂದ 23ರವರೆಗೆ
23ರವರೆಗೆ ಬಿ ಜೆ ಪಿ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ, ಬಿ ಜೆ ಪಿ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ಸಹ ಇತ್ತು. ಆಗ ಕಾಲಮ್ 9 ಮತ್ತು 11ರಲ್ಲಿ ನಮ್ಗೆ ಗೊತ್ತಿದೆ, ಆರ್ ಟಿ ಸಿಯಲ್ಲಿ ಕಾಲಮ್ 9 ಇದೆ, ಅನುಭೋಗದರ ಹೆಸರಿದೆ. ಕಾಲಮ್ 11ರಲ್ಲಿ ಮೂಲ ಮಾಲೀಕರ ಹೆಸರಿರ್ತದೆ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಈ ಬಿಜಾಪುರದಲ್ಲಿ ಕಿಚ್ಚು ಹಚ್ಚಿದ ಸಂದರ್ಭದಲ್ಲಿ ಬಿಜಾಪುರದಲ್ಲೇ 2019ರಿಂದ 23ರಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಬಿ ಜೆ ಪಿ ಆಡಳಿತದ ಅವಧಿಯಲ್ಲಿ ಯತ್ನಾಳ್ MLA ಆಗಿ ಇರುವಾಗಲೇ 138 ಒಟ್ಟು 138 ಆರ್ ಟಿ ಸಿಯಲ್ಲಿ ತಿದ್ದುಪಡಿ, ಅಂದರೆ ಕಾಲಮ್ 9ರಲ್ಲಿ 47 ತಿದ್ದುಪಡಿ ಆಗ್ತದೆ, ಕಾಲಮ್ 11ರಲ್ಲಿ ಮೂಲ ಮಾಲೀಕರಲ್ಲಿ 96 ಆಸ್ತಿಗಳನ್ನು ವಕ್ಫ್ಗೆ ತಿದ್ದುಪಡಿ ಮಾಡಲಾಗ್ತದೆ. ಈ 138 ತಿದ್ದುಪಡಿಗಳ ಪೈಕಿ 102 ಮುಸಲ್ಮಾನರು ಹೊಂದಿದ್ದ ಆಸ್ತಿಗಳನ್ನು ವಕ್ಫ್ ಹೆಸರಿಗೆ ತಿದ್ದುಪಡಿ ಮಾಡಲಾಗ್ತದೆ. 10 ಹಿಂದೂಗಳ ಹೆಸರಿರ್ತದೆ ಅದರಲ್ಲಿ, ಮತ್ತು ಉಳಿದ 26 ಸ್ಮಶಾನ ಅಥವಾ ಇನ್ನಿತರ ಸಂಬಂಧಪಟ್ಟ ಆಸ್ತಿಗಳಿಗೆ ತಿದ್ದುಪಡಿ ಇರ್ತದೆ. ಒಂದು ವಿಶೇಷ ಅಂತ ಹೇಳಿದರೆ, ಈಗ ಒಂದು ನೋಟಿಸ್ ಕೊಟ್ಟಿದ್ದಕ್ಕೆ ಬಹಳ ಆರ್ಭಟ ಮಾಡುತ್ತಿರುವಂಥ ಬಿ ಜೆ ಪಿಯವರು 2019ರಿಂದ 23ರವರೆಗೆ ಕನಿಷ್ಠ ಒಂದು ರೈತರಿಗೆ ಅಥವಾ ಯಾರಿಗೆ ಒಂದು ನೋಟಿಸನ್ನು ಕೊಟ್ಟಿಲ್ಲ. ಯಾವುದೇ ನೋಟಿಸನ್ನು ಕೊಡದೆ 138 ತಿದ್ದುಪಡಿಗಳನ್ನ ಬಿಜಾಪುರ ಜಿಲ್ಲೆಯಲ್ಲಿ ಮಾಡಿದೆ. ಇಷ್ಟಿದ್ರೂ ಸಹ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನೋಟಿಸ್ ಕೊಟ್ಟದ್ದನ್ನೇ, ನೋಟಿಸ್ ಕೊಟ್ಟ ಕೂಡಲೇ ನೋಡಿ, ಒಂದು ವಕ್ಫ್ ಕಾಯ್ದೆ ಅಂತ ಹೇಳಿದರೆ ಅದೊಂದು ಕಾನೂನು ಮಂಡಳಿ ಇದೆ, ಅಂದರೆ ಅದೊಂದು ನ್ಯಾಯ ಮಂಡಳಿದಾಗಿ ಕಾನೂನು ಇದೆ. ಸಹಜವಾಗಿ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಅಂಥದ್ದೇನುಂಟು ಅದಕ್ಕೆ ನೋಟಿಸ್ ಕಳಿಸುವಂಥ ವ್ಯವಸ್ಥೆ ಮಾಡ್ತದೆ. ಈ ನೋಟಿಸ್ ಕಳಿಸಿದ್ದನ್ನೇ ಬಹಳ ದೊಡ್ಡ ಇಶ್ಯೂ ಮಾಡ್ತಾರೆ. 2022ರಲ್ಲಿ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಇದ್ದಾಗ ತಾವೆಲ್ಲ ನೋಡಿರ್ಬೋದು, ವಕ್ಫ್ನ ಸಮಾರಂಭವೊಂದರಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದರೆ, ಈಗ ಮೊನ್ನೆ ಜಮೀರ್ ಮಾತಾಡೋದನ್ನು ಕೇಳಿದರೆ ಆವತ್ತು ಬೊಮ್ಮಾಯಿಯವರು ಮಾತಾಡೋದಕ್ಕೂ ಯಾವ ವ್ಯತ್ಯಾಸ ಇದೆ ನೋಡಬೇಕು. ವ್ಯತ್ಯಾಸ ಇರೋದು ಒಂದೇ, ಬೊಮ್ಮಾಯಿ ಬಿ ಜೆ ಪಿಯ ಮುಖ್ಯಮಂತ್ರಿ, ಜಮೀರ್ ಕಾಂಗ್ರೆಸ್ನ ಮಂತ್ರಿ, ಅದರಲ್ಲೂ ವಿಶೇಷವಾಗಿ ಜಮೀರ್ ಒಬ್ಬ ಮುಸ್ಲಿಂ, ಅಷ್ಟೇ ವಿವಾದ ಇರೋದು. ಈಗ ಏನಾಗಿದೆ, ಆವತ್ತು ಬೊಮ್ಮಾಯಿಯವರ ಒಂದು ನುಡಿಮುತ್ತು ಹೇಗಿತ್ತು ಅಂತ ಹೇಳಿದರೆ, ನೀವು ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಆಗಬಾರ್ದು, ನೀವು ಕಾಂಪ್ರಮೈಸ್ ಆದಲ್ಲಿ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಊಪರ್ವಾಲ ನೋಡ್ತಾ ಇದ್ದಾನೆ, ಹಿಂದಿ ಭಾಷೆಯಲ್ಲಿ ಅವರ ಮಾತು, ಊಪರ್ವಾಲ ನೋಡ್ತಾ ಇದ್ದಾನೆ, ಖುದಾನ ಜಮೀನನ್ನು ಲೂಟಿ ಮಾಡುತ್ತಿರಬೇಕಾದ್ರೆ ನೀವೆಲ್ಲ ಕಣ್ಮುಚ್ಚಿ ಕೂತ್ಕೊಂಡಿದ್ರೆ, ಲೂಟಿ ಮಾಡುವುದಕ್ಕಿಂತಲೂ ದೊಡ್ಡ ಮುಸ್ಲಿಮ್ಗಳು ಯಾರು ಅಂತ ಹೇಳಿದರೆ ಅದನ್ನು ಕಣ್ಣು ಮುಚ್ಚಿ ನೋಡುತ್ತಿರುವವರು, ಅವರು ಬಹಳ ದೊಡ್ಡ ಮುಸ್ಲಿಮ್ಗಳು ಅಂತ ಬಿ ಜೆ ಪಿಯ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಹೇಳ್ತಾರೆ. ಅವ್ರು ಹೇಳ್ತಾರೆ ಇದರಲ್ಲಿ, ಖುದಾನ ಜಮೀನುಗಳನ್ನು ರಕ್ಷಿಸುವ ಅವಕಾಶ ನಿಮಗೆ ಸಿಕ್ಕಿದ್ದು ನಿಮ್ಮ ಪುಣ್ಯ. ಕರ್ನಾಟಕದಲ್ಲಿ ಸುಮಾರು 2,000 ಕೋಟಿ ಮೌಲ್ಯದ ವಕ್ಫ್ ಆಸ್ತಿಯನ್ನು ಈಗಾಗಲೇ ಖಾಸಗಿಯವರು ಕಬಳಿಸಿಕೊಂಡಿದ್ದಾರೆ. ಆದ್ದರಿಂದ ಖಾಸಗಿಯವರನ್ನು ಅದು ವಶಪಡಿಸಿರುವ ವಕ್ಫ್ನದ್ದು ಎಷ್ಟು ಆಸ್ತಿಗಳಿವೆಯೋ ಅದೆಲ್ಲವನ್ನು ಮತ್ತು ಅದರ ಇಂಚಿಂಚನ್ನು ಮತ್ತೆ ವಕ್ಫ್ನ ಅಂಡರ್ಗೆ ತರಬೇಕು. ನೀವೆಲ್ಲ ಸುಮ್ಮನೆ ಕೂತ್ಕೊಳ್ಬಾರ್ದು, ಮುಖ್ಯಮಂತ್ರಿ ಹೇಳುವಂಥ ಮಾತು, ನೀವೆಲ್ಲ ಯಾರು ಸುಮ್ಮನೆ ಕೂತ್ಕೊಳ್ಬಾರ್ದು, ನಿಮ್ಮೊತ್ತಿಗೆ ನಾವಿದ್ದೇವೆ ಅಂತ ಹೇಳ್ತಾರೆ. ಬಿ ಜೆ ಪಿಯ ಪ್ರಣಾಳಿಕೆಯಲ್ಲೂ ಇದೆ. ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ನಿರ್ದೇಶನವನ್ನು ಕೊಡ್ತಾರೆ, ಯಾರು ಮಾತಾಡೋದಿಲ್ಲ. ನಿಮ್ಮ ಸಂಸದ ಚೌಟ, ನಿಮ್ಮ ಶಾಸಕ ಪೂಂಜ, ಈ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಪ್ರಹ್ಲಾದ್ ಜೋಶಿ ಅವರಂತೂ ಈಗ ಅವರ ಹೇಗಿದೆ ಅಂತ ಹೇಳಿದರೆ, ಅವರು ಮಾತಾಡಿದಂದರೆ ಅಲ್ಲನ ಭೂಮಿ ಅಂತೆ, ಎಲ್ಲಿದ್ದೇನಲ್ಲ ಯಾವ್ರನ್ನ ಅವನು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿಯಾಗಿ ಅವರು ಮಾತಾಡೋದು ನೋಡಿದರೆ ನಗು ಬರ್ತದೆ ರೀ. ಇದೆಲ್ಲ ಮುಖ್ಯಮಂತ್ರಿ ನೋಡಿ, ಆಗ ಕಂದಾಯ ಮಂತ್ರಿ ಆಗಿದ್ದವರು 6 ವರ್ಷಗಳು, ಈಗ ಪ್ರತಿಪಕ್ಷದ ನಾಯಕ. ಅಶೋಕ್ನ ಕಾಲದಲ್ಲೇ ಕಂದಾಯ ಮಂತ್ರಿ ಇರುವಾಗಲೇ ಎಷ್ಟು ಜನರಿಗೆ ನೋಟಿಸ್ ಹೋಗಿದೆ? ಕಂದಾಯ ಮಂತ್ರಿಯ ಗಮನಕ್ಕೆ ಬರಲಿಲ್ವಾ? ಯಾರಾದರೂ ಇವರು ಈಗ ದೊಡ್ಡ ಆರ್ಭಟಿಸುವಂಥ ಬಿ ಜೆ ಪಿಯ ಶಾಸಕರು ಯಾರಾದರೂ ಒಬ್ಬರು ಮಾತಾಡಿದ್ದಾರೆ ಅವತ್ತು?
ಮಾತಾಡಿದಾರ? ಬೆಳ್ತಂಗಡಿಯಲ್ಲಿ ಪ್ರತಿಭಟನೆ ಆಯಿತು. ಇವರಂತೂ ಇದನ್ನು ನಮ್ಮ ಮೊನ್ನೆ ಮಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಕ್ಯಾಪ್ಟನ್ ಚೋಟ, ಹಿಂದೂಗಳ ಜಮೀನು ವಕ್ಫ್ ಖಾತೆಗೆ ಭೂರಿ ಪರಿವರ್ತನೆ ಮಾಡಲಾಗ್ತಾ ಇದೆ, ರೈತರ ಭೂ ಅದಕ್ಕೆ ನಮ್ಮ ದೊಡ್ಡ ಹೋರಾಟ ಇದೆ, ಅದು ಅದಕ್ಕೆ ಹೊಸ ಹೆಸರು ಲ್ಯಾಂಡ್ ಜೆಹಾದ್. ಎತ್ತಿದರೆ ಲ್ಯಾಂಡ್ ಜೆಹಾದ್ನ ಬಗ್ಗೆ ಮಾತಾಡ್ತಾರೆ. ಲ್ಯಾಂಡ್ ಜೆಹಾದ್ ಆಗ್ತಾ ಇದೆ, ಸಂಪೂರ್ಣ ಕಬಳಿಸ್ತಾ ಇದೆ ಅಂತೇಳಿ ಒಂದು ಭಯದ ವಾತಾವರಣ ಹುಟ್ಟಿಸುವಾಗೆ ಮಾತಾಡ್ತಾ ಇದ್ದಾರೆ. ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜನ ಕಥೆನೇ ಬೇರೆ. ಆ ಮನುಷ್ಯ ಮಾತಾಡೋದು ನೋಡಿದರೆ ಅದಕ್ಕೆ ಕೂಡಲೇ ಈ ಲ್ಯಾಂಡ್ ಮಾಫಿಯಾದ ಒಟ್ಟಿಗೆ ವಕ್ಫ್ನ ಒಟ್ಟಿಗೆ ಕೂಡಲೇ ಸುನ್ನತ ಸಹ ಬಂದಿದೆ. ನೀವು ಪೇಪರ್ನವ್ರು ಇದ್ದೀರಿ, ದಯವಿಟ್ಟು ಅವರಿಗೆ ಸ್ವಲ್ಪ ಹೇಳಬೇಕು, ಅದನ್ನು ಬಾಯಲ್ಲಿ ಹಾಕ್ಕೊಳ್ಬೇಡಿ. ಅದನ್ನು ಯಾಕೆ ನೀವು ಬಾಯಲ್ಲಿ ಹಾಕ್ಕೊಳ್ತೀರಿ ಅವ್ರದ್ದು ಕೇಳಿ. MLA ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಶಾಲಾ ವಾರ್ಷಿಕೋತ್ಸವಗಳಲ್ಲಿ, ಧಾರ್ಮಿಕ ಸಮಾರಂಭಗಳಲ್ಲಿ, ಈ ನನ್ನ ಅಂದಾಜು ಅವರಿಗೆ ಕನಸಿನಲ್ಲಿ ಸಹ ಮುಂಜಿ ಮಾಡಿದಾಗ ಏನಾದರೂ ಅವರಿಗೆ ಕನವರಿಕೆ ಆಗ್ತದಾ, ಏನಾದರೂ ಅಂಥ ಒಂದು ಭಯ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸಂದರ್ಭದಲ್ಲಿ ಸುನ್ನತರ ಬಗ್ಗೆ ಮಾತಾಡ್ತಾರೆ. ಎಂಥ ಒಬ್ಬ ಜನಪ್ರತಿನಿಧಿ ಹೇಳಲಿಕ್ಕೆ, ನಮ್ಮ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ಬಗ್ಗೆ ಹೇಳ್ತಾ ಇದ್ದೇನೆ ನಾನು. ಅಲ್ಲಿ ಪ್ರಾಣ ಬಲಿ ತಗೊಳ್ತಾ ಇದ್ದಾರೆ ರಸ್ತೆಗಳು, ಎಷ್ಟು ಜನ ಅದನ್ನು ಕೇಳುವವರ ಗತಿಲ್ಲ. ಸರ್ಕಾರಿ ಆಸ್ಪತ್ರೆ ಇದೆ, ವ್ಯವಸ್ಥೆ ಇಲ್ಲ. ಕಿಡ್ನಿ ರೋಗಿಗಳೆಲ್ಲ ಡಯಾಲಿಸಿಸ್ಗಾಗಿ ದಿನಗಟ್ಟಲೆ ಕಾಯ್ತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ. ಶಾಲಾ ಕಟ್ಟಡಗಳೆಲ್ಲ ಕುಸಿದು ಹೋಗಿದೆ. ಇದರ ಬಗ್ಗೆ ಒಂದು ಮಾತಾಡದೆ ಕೇವಲ ಸುನ್ನತ ಮಾಡ್ತಾರೆ. ಇದನ್ನು ಮಾತಾಡಿದ ಜನರನ್ನು ದಿಕ್ಕು ತಪ್ಪಿಸುವಂಥ ಮತೀಯವಾದ ಒಂದು ಅಸಹನ ತರಬೇಕೆಂಬ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದು, ಈ ಪೂಂಜರಿಗೆ ಇದರ ಬಗ್ಗೆ ಇದು ಯಾಕೆ ಹೀಗೆ ಮಾತಾಡ್ತಾರೆ ನನಗೆ ಗೊತ್ತಾಗುತ್ತೆ. ಮಾನಸಿಕ ಅಸ್ವಸ್ಥ ಹೀಗೆ ಮಾತಾಡಲಿಕ್ಕಿಲ್ಲ ಅಂತ ಕಾಣ್ತದೆ. ನಾನು ಹೇಳಿದ್ರು, ನೀವು ಪತ್ರಕರ್ತರೆಲ್ಲ ನೀವು ಆ ಗುತ್ತೂರಿಗೆಲ್ಲ ಹೋಗಿ ಗ್ರಾಮ ವ್ಯವಸ್ಥೆ ಮಾಡ್ತೀರಿ, ಒಳ್ಳೊಳ್ಳೆ ಕೆಲಸ ಎಲ್ಲ ಮಾಡ್ತಾಯಿದ್ದೀರಿ. ಕನಿಷ್ಠ ಅಂಥವ್ರಿಗೆ ಒಂದು ಚಿಕಿತ್ಸೆ ಕೊಡೋ ಕೆಲಸ ಏನಾದರೂ ಮಾಡಬೇಕು. ನೀವು ಅನಗತ್ಯ ಗೊಂದಲ ಸೃಷ್ಟಿ ಮಾಡಬೇಡಿ. ಇದನ್ನು ಈ ವಕ್ಫಿಗೆ ಮತ್ತು ಈ ಸುನ್ನತಿಗೆ ಏನು ಸಂಬಂಧ ಇದೆ ಅದಾದರೂ ನೀವು ಹೇಳಬೇಕು. ನೀವು ಯಾವತ್ತು ನಿಮಗೆ ಅವರು ಸಿಗ್ತಾರೆ, ನಮಗೆಲ್ಲ ಅವರು ಕೈಗೆ ಸಿಗೋದಿಲ್ಲ. ನೀವೆಲ್ಲ ಪತ್ರಕರ್ತರಿಗೆ ನಿಮಗೆಲ್ಲ ಸಿಗ್ತಾರೆ, ಮಾತಾಡ್ತಾ ಹೇಳಬೇಕು. ಅದನ್ನೆಲ್ಲ ವ್ಯಾಗಿ ಹಾಕಬೇಡಿ, ಸುಮ್ಮನೆ ಅಗತ್ಯ ಇಲ್ಲ. ಅದು ಯಾಕೆ ಅದನ್ನೆಲ್ಲ ಮತ್ತೆ ಅದನ್ನು ಎಳಿತು ತರ್ತೀರಿ. ಒಂದು ಒಳ್ಳೆಯ ಮಾತನ್ನು ನೀವು ಹೇಳಿದರೆ ಅವರು ಕೇಳ್ಬೋದು ಅಂತ ನನಗೆ ಅನಿಸ್ತಾ ಇದೆ, ಅನಗತ್ಯವಾಗಿ. ಇನ್ನು ಇದೆಲ್ಲ ಆರ್ ಅಶೋಕು ಕಂದಾಯ ಮಂತ್ರಿ ಆಗಿದ್ದಾಗ, ಈ ಬೊಮ್ಮಾಯಿ ಹೀಗೆಲ್ಲ ಮಾತಾಡಿದಾಗ ಇವರೆಲ್ಲ ಬಾಯಿ ಬಿಟ್ಟುಕೊಂಡು ಮೌನ ವ್ರತ ಪಾಲಿಸಿದವರೇ. ಇದೀಗ ಕೇವಲ ಒಂದು ನೋಟಿಸ್ ಕೊಟ್ಟ ಕೂಡಲೇ ಇಡೀ ಪ್ರಪಂಚವನ್ನಾದಾಗೆ ಬೊಬ್ಬೆ ಹೊಡಿತವರು ಅಂತ ಇವರೇ. ಯಾವ ಸಂದರ್ಭದಲ್ಲೂ ಸಹ ಇಷ್ಟೆಲ್ಲ ಇದಾಗುವಾಗ, ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಸಹ ಒಂದು ಪ್ರಶ್ನೆ ನಮ್ಮ ಹತ್ರ, ಇವರ ಹತ್ರ ಒಂದು ಪ್ರಶ್ನೆ, ಈ ಆರ್ ಅಶೋಕ್ಗೆ ಗೊತ್ತೇ ಇಲ್ವ ಈ ಎಂಟ್ರಿ ಆಗುವಂಥದ್ದು ಯಾವುದು ಸಹ, ತಿದ್ದುಪಡಿ ಯಾವುದು ಕಂದಾಯ ಮಂತ್ರಿ ಅವರ ಗಮನಕ್ಕೆ ಬರಲಿಲ್ವ? ಯಾಕೆ ಒಂದು ಶಬ್ದ ಅವತ್ತಿನಿಂದ ಇವತ್ತರಿಗೆ ಅವರು ಮಾತಾಡಿಲ್ಲ? ಈಗ ಯಾಕೆ ಇದನ್ನು ದೊಡ್ಡ ಒಂದು ಇಶ್ಯೂ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ನೋಡಿ, ಕರ್ನಾಟಕದಲ್ಲಿರುವಂಥ ವಕ್ಫ್ ವ್ಯಾಪ್ತಿಗೆ ಕಬಳಿಕೆ ಆಗಿದೆ. ವಕ್ಫು ಅಂತ ಹೇಳಿದರೆ ದೊಡ್ಡೊಂದು ಪೆಡಂಭೂತ ಬಂದು ಇಡೀ ರೈತರ ಹಿಂದೂಗಳ ಜಮೀನನ್ನು ಕಬಳಿಸ್ತಾ ಇದೆ ಅಂತ ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇರುವವರಿಗೆ ವಾಸ್ತವ ಗೊತ್ತಾ? ಕರ್ನಾಟಕದ ಅಧಿಕೃತವಾಗಿ ವಕ್ಫ್ ಇಲಾಖೆ, ವಕ್ಫ್ ಬೋರ್ಡ್ ಕೊಟ್ಟದ ಮಾಹಿತಿ ಪ್ರಕಾರ 1,10,000 ಎಕರೆ ಭೂಮಿ ವಕ್ಫ್ನ ಆಸ್ತಿಯಾಗಿತ್ತು. ಅದು ಬೇರೆ ಬೇರೆ ಕಾರಣಗಳಿಂದ, ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಇನಾಮ್ ಇದರ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ಸರ್ಕಾರ ಸ್ವಾಧೀನಪಡಿಸಿಕೊಂಡಿರುವ ಆಗಿರ್ಬೋದು, ಅಥವಾ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳು ಆಕ್ರಮಣ ಮಾಡಿಕೊಂಡ ಕಾರಣದಿಂದಾಗಿ ಈಗ ಉಳಿದಿರುವಂಥದ್ದು 73,000 ಮಾತ್ರ. ಈ ವಕ್ಫ್ ರೈತ ವಿರೋಧಿಯೋ ರೈತ ಪರವೋ ಎಂಬುದನ್ನು ನೋಡಬೇಕು. ವಕ್ಫ್ ಕಳೆದುಕೊಂಡಿದೆ ಮಾರ್ರೆ, ಕಬಳಿಸಿದ್ದಲ್ಲ. 5ರಲ್ಲಿ 4 ಪಾಲು ವಕ್ಫ್ ಆಸ್ತಿಯೇ ಹೋಗಿದೆ. ಈಗ ಉಳಿದಿರುವಂಥದ್ದು 5ರಲ್ಲಿ 1 ಪಾಲು ಮಾತ್ರ. 1,10,000 ಎಕರೆಯಲ್ಲಿ ಈಗ ಉಳಿದದ್ದು ಕೇವಲ 23,000 ಎಕರೆ ಮಾತ್ರ. ಅದನ್ನು ಉಳಿಸಿಕೊಳ್ಳಿ, ಅದನ್ನು ಸಂರಕ್ಷಿಸಿಕೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಕ್ಫ್ ಕಾಯ್ದೆಗಳು, ವಕ್ಫ್ ಬೋರ್ಡ್ ಎಲ್ಲ ಹೋರಾಟ ಮಾಡ್ತಾ ಇರುವಾಗ ಇವರು ಮಾರ್ಗದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಕಬಳಿಕೆ ಆಗಿದೆ. ಎಲ್ಲ ವಕ್ಫ್ ಬಂದು ಅದನ್ನು ಕಬಳಿಸ್ತಾ ಇದ್ದಾರೆ. ಅರ್ಥ ಉಂಟ ಇದಕ್ಕೆ ಅರ್ಥ ಉಂಟಾ? ಇದರಲ್ಲಿ ಹೆಚ್ಚು ಕಬಳಿಕೆ ಮಾಡಿದವರು ಯಾರು? ಯಾರೇ ಆಗಿರ್ಬೋದು. ನೋಡಿ, ಇದು ನೋಡಿ, ಇಷ್ಟರವರೆಗೆ ನೀವು ಹೇಳಿದ್ದು
ಪೂಂಜ ಅವ್ರಿಗಿರಲಿ ನಿಮಗೆ ಸಿಗೋದಿಲ್ಲ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ